ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿ ಅವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ.
ನಮ್ಮದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ
ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಅಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ, ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು, ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಅಂಪನಕಟ್ಟೆಯಲ್ಲಿ ನಮ್ಮ ಅಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು
ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ, ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ, ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು
ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕೆಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಅಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ
ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿ ಅವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನಮಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚುಗೆ ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್
ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಆನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿಯವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ, ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1 ಗಂಟೆ ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ
ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ ಎಲ್ಲ ಕ್ಷೇತ್ರವನ್ನು ಸಂಪರ್ಕ ಮಾಡುವ ಮುಖಾಂತರ ಕಾರ್ಯಕರ್ತರನ್ನು ಮತ್ತು ಮತದಾರರನ್ನು ಸಂಪರ್ಕ ಮಾಡುವ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದ್ದಾರೆ. ಅನಂತರ ಮಹಿಳಾ ಸಮಾವೇಶ ಹೆಚ್ಚು ಒಂದು 4 ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಮಹಿಳಾ ಸಮಾವೇಶವನ್ನು ಕೂಡ ಪೂರ್ತಿಗೊಳಿಸಿದೆ. ಅದರ ಮಧ್ಯದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ನಮಗೆ ನಮ್ಮ ರಾಜ್ಯದಿಂದ ಕೊಟ್ಟಿದ್ದರು. ಈ ಕಾರ್ಯಕ್ರಮವನ್ನು 14ನೇ ತಾರೀಕು ಸಂಜೆ 4 ಗಂಟೆಗೆ ಗೋಲ್ಡ್ ಪಿಂಚ್ ಮೈದಾನದಲ್ಲಿ ನಡೆಸುವ ಬಗ್ಗೆ ತೀರ್ಮಾನ ಮಾಡಲಾಗಿತ್ತು. ಅನಂತರ ಇವತ್ತು ಚಪ್ಪರ ಮುಹೂರ್ತ ಕೂಡ ನಾವು ಮಾಡಿದ್ದೇವೆ. ಯಾಕೆಂದರೆ ನೀವೆಲ್ಲ ಬಂದಿದ್ದೀರಿ. ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜ್ಯದ ಪ್ರವಾಸವನ್ನು ಒಂಚೂರು ಬದಲಾವಣೆ ಮಾಡಿದ್ದಾರೆ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕೆನ್ನುವ ಸೂಚನೆಯನ್ನು ನಮಗೆ ರಾಜ್ಯದಿಂದ ಕೊಟ್ಟಿದ್ದಾರೆ. ನಾವು ತಕ್ಷಣ ಕಾರ್ಯಕ್ರಮವನ್ನು ಬದಲಾವಣೆ ಮಾಡಿ ಇವತ್ತು ನರೇಂದ್ರ ಮೋದಿ ಅವರ ಕಾರ್ಯಕ್ರಮವನ್ನು ರೋಡ್ ಶೋ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಜೋಡಿಸಿಕೊಂಡಿದ್ದೇವೆ. ನಾಡಿದ್ದು 14ನೇ ತಾರೀಕು ಸಂಜೆ 5 ಗಂಟೆಗೆ ನಮ್ಮ ನಾರಾಯಣಗುರು ವೃತ್ತದಿಂದ ನಮ್ಮ PVS ಆಗಿ ನವಭಾರತ ಸರ್ಕಲ್ ಆಗಿ ಹಂಪನಕಟ್ಟೆಯಲ್ಲಿ ನಮ್ಮ ಹಂಪನಕಟ್ಟೆ ಹಿಂದೆ ಇದ್ದಂಥ ಇವಾಗ ಇರುವಂಥ ಸಿಗ್ನಲ್ ಬಳಿ ಸಮಾಪನಗೊಳ್ಳುವ ಈ ಒಂದು ರೋಡ್ ಶೋ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಮಂಗಳೂರು ದಕ್ಷಿಣ, ಮಂಗಳೂರು ಉತ್ತರ, ಮೂಡಬಿದ್ರೆ, ಮಂಗಳೂರು ವಿಧಾನಸಭಾ ಕ್ಷೇತ್ರದಿಂದ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಬೂತ್ ಮಟ್ಟದ ಕೆಲಸ ಕಾರ್ಯ ಈಗ ಪ್ರಗತಿಯಲ್ಲಿರುವ ಕಾರಣ ನಾವು ಬೇರೆ 4 ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತಡವನ್ನು ಹಾಕುವುದಿಲ್ಲ. ಈ ಭಾಗದಿಂದ ಎಲ್ಲ ಕಾರ್ಯಕರ್ತರನ್ನು ಮತ್ತು BJP ಮತದಾರರನ್ನು ಹಿತೈಷಿಗಳನ್ನು ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜಿಲ್ಲೆಯ ಎಲ್ಲ ನಮ್ಮ BJPಯ ಜನಪ್ರತಿನಿಧಿಗಳು ಮತ್ತು ಪದಾಧಿಕಾರಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ಈಗಾಗಲೇ ನಾವು ಪೊಲೀಸ್ ಇಲಾಖೆ ಮತ್ತು ಇಲಾಖೆಯ ಮುಖಾಂತರ ಈ ಒಂದು ಕಾರ್ಯಕ್ರಮದ ಬಗ್ಗೆ ಜೋಡಣೆಯನ್ನು ಮಾತುಕತೆಯನ್ನು ಮಾಡಿದ್ದೇವೆ. ನಮ್ಮ ರಾಜ್ಯದಿಂದ ಈ ಕಾರ್ಯಕ್ರಮದ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಈಗಾಗಲೇ ನಮ್ಮೊಟ್ಟಿಗೆ ಉಪಸ್ಥಿತರಿದ್ದಾರೆ. ಇವಾಗ 4 ಗಂಟೆಗೆ ಈ ಒಂದು ಕಾರ್ಯಕ್ರಮದ ತಯಾರಿಯ ಬಗ್ಗೆ ನಾವು ಈಗಾಗಲೇ ಸಭೆಯನ್ನು ಕರೆದು ಅದಕ್ಕೆ ಸಂಬಂಧಪಟ್ಟ ಜವಾಬ್ದಾರಿ ಕೊಟ್ಟವರ ಸಭೆಯನ್ನು ಕರೆದಿದ್ದೇವೆ. ಒಟ್ಟು ರೋಡ್ ಶೋವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಸಹಕಾರಿಯಾಗುವ ರೀತಿಯಲ್ಲಿ ಈ ಒಂದು ರೋಡ್ ಶೋವನ್ನು ಮಾಡುವ ಮುಖಾಂತರ ನರೇಂದ್ರ ಮೋದಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇವೆ. ಅಂತ ನಮ್ಮ ಮಾಹಿತಿ ಪ್ರಕಾರ ಭಾಷಣ ಏನು ಇರುವುದಿಲ್ಲ, ರೋಡ್ ಶೋ ಮಾತ್ರ ಇರ್ತದೆ. ಆದರೆ ಬದಲಾದಂಥ ನಮಗೆ ಸೂಚನೆ ಕೊಟ್ಟರೆ ಆ ರೀತಿಯ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಕೇಳುವುದಿಲ್ಲ. ಒಟ್ಟು 2 ಕಿಲೋಮೀಟರ್ ಅಂದಾಜು 2-2.5 ಕಿಲೋಮೀಟರ್ನ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆದರೆ ಕೇಂದ್ರದಿಂದ ಮತ್ತು ರಾಜ್ಯದಿಂದ ನಮಗೆ ಕೂಡ ಕ್ಲಿಯರೆನ್ಸ್ ಸಿಗಬೇಕಾಗಿದೆ. ಯಾಕೆಂದರೆ ತರಾತುರಿಯಲ್ಲಿ ನಿಮಗೆ ಹೇಳುವಂಥ ಸಂಗತಿ ಏನಂದರೆ, ಬೆಳಿಗ್ಗೆ ನಾವು ಆ ಕಾರ್ಯಕ್ರಮದ ಜೋಡಣೆ ಬಗ್ಗೆ ನಿಮಗೆ ಗೊತ್ತಿತ್ತು. ಇವಾಗ ಮತ್ತೆ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ಯಾಕಂದರೆ ರಾಷ್ಟ್ರೀಯ ಒಂದು ನಮ್ಮ ಪ್ರಧಾನಮಂತ್ರಿಯವರಿಗೆ Z+ ಇರುವುದರಿಂದ ನಾವು ರಕ್ಷಣೆಯ ಸಂಗತಿಗಳನ್ನೆಲ್ಲ ತಿಳ್ಕೊಂಡು ಇಲಾಖೆಯಿಂದ ಮತ್ತು ಕೇಂದ್ರದಿಂದ ನಮಗೆ ಕ್ಲಿಯರೆನ್ಸ್ ಸಿಗಬೇಕು. ನಮ್ಮ ಕಾರ್ಯಕ್ರಮದ ಪಟ್ಟಿ ಇರುವಂಥದ್ದು ನಾರಾಯಣಗುರು ವೃತ್ತದಿಂದ ಹಂಪನಕಟ್ಟೆ ತನಕ ಇರುವಂಥದ್ದು. ಯಾವುದು ಸಮಾವೇಶ ರದ್ದು ಮಾಡಲಿಲ್ಲ. ಸಮಾವೇಶದ ಬದಲು ರೋಡ್ ಶೋ ಮಾಡಬೇಕು ಅಂತ ನನಗೆ ಸೂಚನೆ ಕೊಟ್ಟು. ಯಾವುದು ಇಲ್ಲ, ಮೈಸೂರಿಂದ ಮಂಗಳೂರು ಬರ್ತಾರೆ, ಮಂಗಳೂರಿಂದ ಬೇರೆ ಹೋಗ್ತಾರೆ. ನಮ್ದು 5 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ಮತ್ತು ಅವರು ಯಾವಾಗ ಆ ಸಮಯದ ಒಳಗೆ ಬರ್ತಾರೆ
ಆ ಸಮಯದ ಒಳಗೆ ಮತ್ತು ಅವರು ಕೊಟ್ಟ ಸೂಚನೆ ಯಾವ ರೀತಿ ಕೇಂದ್ರದಿಂದ ಯಾವ ರೀತಿಯ ಸಮಯದ ಸೂಚನೆಯನ್ನು ಕೊಡ್ತಾರೆ ಆ ಹೊತ್ತಿಗೆ ನಾವು ಮುಗಿಸ್ತೇವೆ. 1.5 ಗಂಟೆ. 1 ಗಂಟೆ. ನಾವು ಸಂಖ್ಯೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಈಗ ಸಂಖ್ಯೆ ಒಂದು ಸಲ ನಾವು ಎಲ್ಲವನ್ನ ತಯಾರಿ ಮಾಡಿದ್ದೆವು. ಆ ಸಂಖ್ಯೆಯನ್ನು ಟೋಟಲ್ ನಾವು ಇದಕ್ಕೆ ಸೇರಿಸುವಂಥ ಪ್ರಯತ್ನ ಮಾಡ್ತೇವೆ. ಆದರೆ ಸುಳ್ಯ ಪುತ್ತೂರಿಂದ ತುಂಬ ತಡ ಆಗುವ ಕಾರಣ ಅಲ್ಲಿಗೆ ಹೆಚ್ಚು ಒತ್ತಡ ಹಾಕುವುದಿಲ್ಲ. ಬೆಳ್ತಂಗಡಿ ಈ ಭಾಗಕ್ಕೆ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಕಾರ್ಯಕರ್ತರು ಬರ್ತಾರೆ. ಮಾಧ್ಯಮದ ಮಿತ್ರರೇ, ನಾಡಿದ್ದು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯ ತಯಾರಿಯ ಬಗ್ಗೆ ಈಗಾಗಲೇ ನಿಮಗೆ ಹೇಳಿದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಒಂದು ಬಾರಿ